ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಮ್ಮದೇ ಇರೋದ್ರಿಂದ ಕಾಪುವಿನ ಸಮಗ್ರ ಅಭಿವೃದ್ಧಿಗೆ ಅಡ್ಡಿ ಉಂಟಾಗುವುದಿಲ್ಲ. 23 ವಾರ್ಡ್ಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಲಾಗಿದೆ. ಕಾಪುವಿನ ಅಭಿವೃದ್ಧಿಯ ಅಗತ್ಯ ಇದೆ. ಹೊಸದಾಗಿ ನಿರ್ಮಾಣವಾದ ಪುರಸಭೆ ಅದರ ಅಧಿಕಾರ ನಮಗೆ ಸಿಕ್ಕಿಲ್ಲ. ಈ ಬಾರಿ ಕಾಪುವಿನ ಜನತೆ ಆಶೀರ್ವಾದ ಮಾಡಿದ್ರೆ ಕಾಪುವಿನ ಕಸ ವಿಲೇವಾರಿ ಸಮಸ್ಯೆ, ಡ್ರೈನೇಜ್, ನೀರಿನ ಸಮಸ್ಯೆ ಬಗೆಹರಿಸಿಕೊಳ್ತೇವೆ. ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಕೊಡಿ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾಧ್ಯಮದ ಮೂಲಕ ಜನತೆಯಲ್ಲಿ ಮನವಿಯನ್ನ ಮಾಡಿದ್ರು. ಕಾಪು ಪುರಸಭೆಯ ಚುನಾವಣೆ ನಡೀತಾ ಇದೆ. 23 ವಾರ್ಡ್ಗಳಲ್ಲಿ ನಡೆಯುವಂಥ ಈ ಚುನಾವಣೆಯಲ್ಲಿ 23 ಕಡೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ನಾವು ಹಾಕಿದ್ದೀವಿ. ಕಾಪುವಿನ ಅಭಿವೃದ್ಧಿಯ ಅಗತ್ಯ ಇದೆ. ಹೊಸದಾಗಿ ಆದಂಥ ಪುರಸಭೆ ಇದು. 5 ವರ್ಷಗಳ ಹಿಂದೆ ಕಾಂಗ್ರೆಸ್ ಈ ಒಂದು ಪುರಸಭೆಯನ್ನು ಹಿಡಿದಿತ್ತು. ನಮಗೆ ಇಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಇವತ್ತು ಕಸ ವಿಲೇವಾರಿ ಆಗಬೇಕು, ಡ್ರೈನೇಜ್ಗಳಾಗಬೇಕು, ಕುಡಿಯುವ ನೀರು ಬರಬೇಕು, ಹಲವಾರು ಜನ ಮನೆ ಇಲ್ಲದವರಿದ್ದಾರೆ, ಮನೆ ಕೊಡಬೇಕು, ಇಂಥ ರಸ್ತೆ ಕೆಲಸ ಆಗಬೇಕು, ಕಸ ವಿಲೇವಾರಿಯನ್ನು ಅತ್ಯಂತ ಚೆನ್ನಾಗಿ ಮಾಡಬೇಕು. ಇದು ನಮ್ಮ ಸಂಕಲ್ಪ. ಇವತ್ತು ನಮ್ಮ ಪ್ರಣಾಳಿಕೆ ಕೂಡ ಬಿಡುಗಡೆಯಾಗಿದೆ. ಈಗಾಗಲೇ ವಾರಾಹಿಯಿಂದ ಮತ್ತು ಪಾಪನಾಶಿಯಿಂದ ನೀರು ತರೋದಕ್ಕಾಗಿ ಪ್ಲ್ಯಾನಿಂಗ್ ರೆಡಿಯಾಗಿದೆ. ಅದಕ್ಕಾಗಿ ಕಾಪುವಿನ ಜನರಲ್ಲಿ ನಂದು ಒಂದೇ ವಿನಂತಿ, ಕಾಪುವಿನ ಅಭಿವೃದ್ಧಿಗಾಗಿ, ಕಾಪು ಪುರಸಭೆಯ ಅಭಿವೃದ್ಧಿಗಾಗಿ, ಇಲ್ಲಿರುವಂಥ ಜನವಾಸಿಗಳ ಮತದಾರರ ಅಭಿವೃದ್ಧಿಗಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಆಯ್ಕೆ ಮಾಡಿ. ಮೋದಿಯವರ ಸರ್ಕಾರ, ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಕಾಪುವಲ್ಲಿ ವಿಶೇಷವಾಗಿ ಇವತ್ತು ಆದ್ಯತೆ ಕೊಟ್ಟು ಈ ಕಾಪುವನ್ನು, ಯಾಕಂದರೆ ಇದೊಂದು ಕರಾವಳಿ, ಈ ಕರಾವಳಿ ಮತ್ತು ನಗರದ ಒಟ್ಟು ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ ನಾವು ಬದ್ಧರಿದ್ದೀವಿ.